ರಾಷ್ಟ್ರೀಯ ಹೆದ್ದಾರಿ 169ರ ಮಂಗಳೂರು ಮೂಡಬಿದ್ರೆ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿ ಭೂಮಾಲೀಕರ ಕೋರಿಕೆಯನ್ನ ಇಲಾಖೆ ಪರಿಗಣಿಸಬೇಕು. ಪರಿಗಣಿಸದಿದ್ದಲ್ಲಿ ಜಮೀನನ್ನ ಬಿಟ್ಟುಕೊಡಲಾಗುವುದಿಲ್ಲ. ಜಮೀನಿನ ಸರಿಯಾದ ವಿವರವುಳ್ಳ ಸರ್ವೆ ನಂಬರ್ ನಮೂದಿಸಿ ಪ್ರಾರಂಭಿಕ ಅಧಿಸೂಚನೆಯನ್ನ ಪುನರ್ ಪ್ರಕಟಿಸುವಂತೆ ಭೂಮಾಲೀಕರ ಹೋರಾಟದ ಸಮಿತಿಯ ಅಧ್ಯಕ್ಷರಾದ ಮರಿಯಮ್ಮ ಥೋಮಸ್ ಆಗ್ರಹಿಸಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದರು. ರಾಷ್ಟ್ರೀಯ ಹೆದ್ದಾರಿ 169 ಮಂಗಳೂರು ಮೂಡಬಿದ್ರೆ ರಸ್ತೆ ಅಗಲೀಕರಣ ಪ್ರಾರಂಭಿಕ ಅಧಿಸೂಚನೆಯನ್ನ ರಾಷ್ಟ್ರೀಯ ಗೆಜೆಟ್ನಲ್ಲಿ ಪ್ರಚಾರಪಡಿಸಲಾಗಿತ್ತು. 8 ತಿಂಗಳುಗಳ ಬಳಿಕ ವಿಶೇಷ ಭೂಸ್ವಾಧೀನ ಅಧಿಕಾರಿಯವರು ವಿಚಾರಣೆ ನಡೆಸಿ ಆಕ್ಷೇಪಣೆಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ತರಾತುರಿಯಲ್ಲಿ ಕಲಂ 3D ಕರಡು ಅಂತಿಮ ಅಧಿಸೂಚನೆಯನ್ನ ತಯಾರಿಸಿ ಅನುಮೋದನೆಗಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸಲ್ಲಿಸಿದ್ದಾರೆ. 1 ವರ್ಷದೊಳಗೆ ಪ್ರಾಥಮಿಕ ಅಧಿಸೂಚನೆಯನ್ನ ಹೊರಡಿಸಬೇಕಾಗಿದೆ. 1 ವರ್ಷವಾದರೂ ಅಧಿಸೂಚನೆಯನ್ನ ಹೊರಡಿಸಿಲ್ಲ. ಹಾಗಾಗಿ ಪ್ರಾರಂಭಿಕ ಅಧಿಸೂಚನೆಯನ್ನ ಪುನರ್ ಪ್ರಕಟಿಸುವಂತೆ ಆಗ್ರಹಿಸಿದರು. ರಾಷ್ಟ್ರೀಯ ಹೆದ್ದಾರಿ 169 ಪ್ರೆಸೆಂಟ್ 169 ಮೊದಲು ರಾಷ್ಟ್ರೀಯ ಹೆದ್ದಾರಿ 13 ಮಂಗಳೂರು ತಾಲೂಕಿನ ಅಡ್ಡೂರು, ಬಡಗೌಳಿಪಾಡಿ, ಬಡಗೇರಪದವು, ಕಂದಾವರ, ಮೂಳೂರು, ಪದವು, ತೆಂಕೌಳಿಪಾಡಿ, ತೆಂಕ ಎಡಪದವು, ತಿರುವೈಲಾಗ, ಮೂಡುಬಿದ್ರೆ ತಾಲೂಕಿನ ಬಳಗಮಿಜಾರು, ಬೆಳುವಾಯಿ, ಮಾರ್ಪಾಡಿ, ಪಡುಮರ್ನಾಡು, ಕುತ್ತಿಗೆ, ತೆಂಕಮಿಜಾರು, ತೋಡಾರು ಗ್ರಾಮ ಇದರಲ್ಲೂ ಭೂ ಸ್ವಾಧೀನ ಪಡಿಸಿದ್ದಾರೆ. ನೋಟಿಫಿಕೇಶನ್ ಆಗಿದೆ. 3-1 ನೋಟಿಫಿಕೇಶನ್ ಆಗಿದೆ. 3-1 ನೋಟಿಫಿಕೇಶನ್ ಆಗಿ ಅದು 26/10/2000 26/10/2018 ಗಜೆಟ್ ಪಬ್ಲಿಕೇಶನ್ ಕೂಡ ಮಾಡಿದ್ದಾರೆ. ಗಜೆಟ್ ಪಬ್ಲಿಕೇಶನ್ ಮಾಡಿದ ನಂತರ 1 ವರ್ಷದೊಳಗೆ ಅವರು 3D ಮಾಡಬೇಕು. ಅಂದ್ರೆ 25/10/2019 3D ಮಾಡಬೇಕಿತ್ತು. ಅದನ್ನೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತಿನ ತನಕ ನಾವು ಮೊನ್ನೆ ಕೂಡ ಇನ್ನೂ ಪೆಂಡಿಂಗ್ ಬಿಫೋರ್ ದ ಮೆಂಬರ್ ಮೊನ್ನೆ ತನಕ ಯಾಕೆಂತ ಹೇಳಿದ್ರೆ ಅದು ಅಧಿಸೂಚನೆ 25/10/2019 ಹೊರಡಿಸಲಿಲ್ಲ ಅಂತೇಳಿ ಆದ್ರೆ ಇಟ್ ಬಿಕಮ್ಸ್ ಇನ್ವ್ಯಾಲಿಡ್. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಹೋರಾಟ ಸಮಿತಿಯ ಪ್ರಕಾಶ್ ಮತ್ತಿತರರು ಹಾಜರಿದ್ದರು.